Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ಹಾಡೆಂದರೆ ನಗುವಮ್ಮ, ಜುಳುಜುಳು ಹರಿಯುವ ನೀರಮ್ಮ, ನಾದ ವಿನೋದದ ನೊರೆಯಮ್ಮ ಎಂಬ ಒಂದು ಅದ್ಭುತವಾದಂತಹ ಪದ್ಯದ ಸಾಲುಗಳನ್ನು ನೀವು ಕೇಳಿರ್ತೀರಾ. ನಿಜವಾಗ್ಲೂ ಈ ಸಾಲುಗಳು 100% ಸತ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಾಡನ್ನು ಇಷ್ಟಪಡದವರೇ ಇಲ್ಲ. ಹಾಗಿರುವಾಗ ಎಲ್ರಿಗೂ ಕೂಡ ಒನ್ಸ್ ಅಗೈನ್ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2-ಸ್ಟಾರ್ ರೈಸ್ ಕಾರ್ಯಕ್ರಮಕ್ಕೆ ಒನ್ಸ್ ಅಗೈನ್ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ಟ್ ವಿಜೆ ಡಿಕ್ಸನ್. ಸೊ ವೀಕ್ಷಕರೇ, ಅದರ ಜೊತೆಗೆ ನಿಮ್ಗೆ ಗೊತ್ತೇ ಇದೆ, ಕರ್ನಾಟಕದಾದ್ಯಂತ ಅದೆಷ್ಟೋ ಹಾಡುಗಾರರನ್ನು ಆಯ್ದ ಒನ್ ಅಂಡ್ ಓನ್ಲಿ ಸೋಲೋ ಸಿಂಗಿಂಗ್ ರಿಯಾಲಿಟಿ ಶೋ ಸೂಪರ್ ಸಿಂಗರ್ ಸೀಸನ್ 2 ನ ಮೊದಲ ಸುತ್ತು ಇವತ್ತು ನಡೀತಾ ಇದೆ. ಮೊದಲ ಸುತ್ತಿನಲ್ಲಿ ಆಲ್ರೆಡಿ ನೀವು ನೋಡಿರಬಹುದು, ಆಲ್ರೆಡಿ ಕಂಟೆಸ್ಟೆಂಟ್ಸ್ ಗಳು ಬಂದು ತಮ್ಮ ಹಾಡಿನ ಪಾರ್ಟಿಸಿಪೇಷನ್ ಅನ್ನು ತೋರಿಸಿಕೊಂಡು ಹೋಗಿದ್ದಾರೆ. ಅದೆಷ್ಟೋ ಕಂಟೆಸ್ಟೆಂಟ್ ಅವರು ಬರ್ಲಿಕ್ಕಿದ್ದಾರೆ, ತಮ್ಮ ಹಾಡಿನ ಪ್ರತಿಭೆಯನ್ನು ತೋರ್ಪಡಿಸಲಿಕ್ಕಿದ್ದಾರೆ. ಸೊ ಹಾಗಿರುವಾಗ ಇವತ್ತಿನ ಎಪಿಸೋಡ್ ಅನ್ನು ಒನ್ಸ್ ಅಗೈನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಾನು ಅದರ ಜೊತೆಗೆ ನಿಮ್ಗೆ ಗೊತ್ತೇ ಇದೆ, ನಮ್ಮ 3 ಜಡ್ಜಸ್ ಅನ್ನು ಕೂಡ ವೆಲ್ಕಮ್ ಮಾಡುವಂತಹ ಟೈಮ್. ನಿಮ್ಗೆ ಗೊತ್ತಿದೆ, ಶ್ರೀ ಗುರುಕಿರಣ್ ಸರ್ ಆಗಿರ್ಬೋದು, ಕದ್ರಿ ಮಣಿಕಾಂತ್ ಸರ್ ಅಂಡ್ ರಾಜಗೋಪಾಲ್ ಸರ್, ಈ 3 ಜಡ್ಜಸ್ ಅನ್ನು ಕೂಡ ಇವತ್ತಿನ ಸುತ್ತಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಈಗ ಕಾಂಪಿಟಿಷನ್ ಬೇಸಿಕ್ ಸೆಲೆಕ್ಷನ್ ಇಂದ ಅರೌಂಡ್ 55-60% ಬಂದಿದ್ದೀವಿ. ಸೊ ಈ ರೌಂಡಲ್ಲಿ ಮತ್ತೆ ಫಿಲ್ಟ್ರೇಷನ್ ಆಗುತ್ತೆ. ಅಟ್ಲೀಸ್ಟ್ ಇನ್ನೊಂದು 30-35% ಬಿಟ್ಟು ಓನ್ಲಿ ದ ಬೆಸ್ಟ್ ವಿಲ್ ಬಿ ಸೆಲೆಕ್ಟೆಡ್. ಸೊ ಈ ರೌಂಡಲ್ಲಿ ಮತ್ತು ಪ್ರತಿ ರೌಂಡಲ್ಲಿ 5 ಸಿಂಗರ್ಸ್ ಇರ್ತಾರೆ. 5ರಲ್ಲಿ 2 ಡೈರೆಕ್ಟು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ, 3 ಮತ್ತೆ ಡೇಂಜರ್ ಝೋನಿಗೆ ಹೋಗ್ತಾರೆ. ಡೇಂಜರ್ ಝೋನಲ್ಲಿ ಈಗ 7 ಸುತ್ತು ಇರುತ್ತೆ. 7 ಸುತ್ತಲ್ಲಿ ಡೇಂಜರಿಗೆ ಹೋದ ಎಲ್ಲ 3 ಮೆಂಬರ್ಸ್, 20 ಮೆಂಬರಲ್ಲಿ 6 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಉಳಿದ ಐ ಥಿಂಕ್ ಈ ರೌಂಡಲ್ಲಿ 17 ಜನ ನಾವು ಬಿಟ್ಟು ಮುಂದೆ ಸಾಗ್ತಾ ಇದ್ದೀವಿ. ಸೊ ಟೋಟಲ್ ನೆಕ್ಸ್ಟ್ ರೌಂಡ್ಗೆ 20 ಜನ ಇರ್ತಾರೆ. ಕಾಂಪಿಟಿಷನ್ ಸೀರಿಯಸ್ ಇದೆ. ಸೊ ಎಲ್ಲರೂ ಚೆನ್ನಾಗಿ ಹಾಡಿ, ಆಲ್ ದಿ ಬೆಸ್ಟ್. ಇವತ್ತಿನ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಸಂತೋಷ್ ಅವರು ಒಂದು ಅದ್ಭುತವಾದಂತಹ ಭಕ್ತಿಗೀತೆಯನ್ನು ಹಾಡ್ಲಿಕ್ಕಿದ್ದಾರೆ. ನೀವು ಕೇಳಿರ್ಬೋದು, ಸ್ವಾಮಿಯೇ ಅಯ್ಯಪ್ಪ ಅಂತ ಹೇಳುವಂತಹ ಒಂದು ಅದ್ಭುತವಾದಂತಹ ದೇವರ ಹಾಡನ್ನು ಸಂತೋಷ್ ಅವರು ಇವತ್ತು ಹಾಡ್ಲಿಕ್ಕಿದ್ದಾರೆ. ಬನ್ನಿ ಯಾವ ರೀತಿ ಹಾಡ್ತಾರೆ ನೋಡ್ಕೊಂಡು ಬರೋಣ. ಲೆಟ್ಸ್ ವೆಲ್ಕಮ್ ಸಂತೋಷ್ ಆನ್ ಸ್ಟೇಜ್. இருமுடிதாங்கி ஒரு மனதாகி குருவெனவே வந்தோ, இருவினை தீர்க்கும் அந்த யமனையும் வெல்லும் திருவடியை காண வந்தோ. பள்ளிக்கெட்டு கல்லும் முள்ளும் சாலுக்கு மெத்தை சுவாமியே ஐயப்போ, சுவாமி சரணம் ஐயப்ப சரணம். கல்லும் ஐயப்போ சுவாமியே, நெய்யபிஷேகம் சுவாமிக்கும், கற்பூர தீபம் சுவாமிக்கும், ஐயப்பன் வாழ்கிற கூடிக்கொண்டு ஐயப்பனாலை செந்திடுவார், சபரிமலைக்கும் செந்திடுவார். சுவாமியே ஐயப்போ ஐயப்போ சுவாமியே. கார்த்திகை மாலைய நிந்தம் நேர்த்தியாரவே ஹிருதயவரிந்து, பார்த்த சாரதி மைந்தனே உன்னை பார்க்க வேண்டியே தவம் இருந்து,
பார்க்க வேண்டியே தவம் இருந்து இருமுடி எடுத்து எருமேலி வந்து ஒரு மறைதாகி பேட்டை துள்ளி அருமை நண்பரான் வாவர துழவி ஐயனின் அருமலை ஏறிடுவார். சுவாமியே ஐயப்போ ஐயப்போ சுவாமியே சரணம் சரணம் ஐயப்பா சுவாமி சரணம் ஐயப்பா 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 சுவாமி சரணம் ஐயப்பா சுவாமி சரணம் ஐயப்பா சுவாமி சரணம் ஐயப்பா. ಒಳ್ಳೆ ಶುಭಾರಂಭ ಭಕ್ತಿಗೀತೆ ದಿನ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡಿದರೆ, ಬಟ್ ಓಪನಿಂಗ್ ಏನಾಯಿತು? ಬೀಟ್ಸ್ ಸ್ವಲ್ಪ ಯಾಕೆ ಈಗ ಇಷ್ಟೆಲ್ಲ ಆಗಿ ಎಲಿಮಿನೇಟ್ ಆಗಿ ನೀವು ಡೈರೆಕ್ಟ್ ಸೆಲೆಕ್ಟ್ ಆಗಿರೋರು, ಇದೆಲ್ಲ ನೀವು ನೋಡ್ಕೊಂಡು ಬರಬೇಕಲ್ವಾ? ಯಾಕಂದರೆ ಇನ್ನೇನು ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ತುಂಬ ಟಫ್ ಆಗುತ್ತೆ. ಇವನ್ ಮೈನ್ಯೂಟ್ ಮಿಸ್ಟೇಕ್ಸ ಇಟ್ ವಿಲ್ ಬಿ ಕೌಂಟೆಡ್ ಅಲ್ವಾ? ಎಸ್ ಮಿಸ್ಟೇಕ್ಸ್ ಆಗಬಾರ್ದಾಗಿತ್ತು. ಮತ್ತು ಇನಿಷಿಯಲಿ ತುಂಬ ಕೋರಸ್ ಇದೆ ಈ ಹಾಡಲ್ಲಿ, ಬೇರೆ ಯಾವ್ದು ಹಾಡು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿತ್ತು. ಎನಿವೇಸ್ ನೋಡುವ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸಂತೋಷ್ ಅವರು ಹಾಡಿ ಅಂತೂ ಆಯಿತು, ತುಂಬಾ ಚೆನ್ನಾಗಿ ಹಾಡಿದ್ರು, ಭಕ್ತಿಪೂರ್ವಕವಾಗಿ ಅವರ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಎನಿ ಹಾವ್ ಆಲ್ ದ ವೆರಿ ಬೆಸ್ಟ್ ಸಂತೋಷ್ ಅಂತ ಹೇಳ್ತಾ, ನೆಕ್ಸ್ಟ್ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಅಖಿಲ ಅವರು. ಸೊ ಅಖಿಲ ಅವರು ಹಾಡ್ತಾ ಇರುವಂತಹ ಹಾಡು ಒಂದು ಹಿಂದಿ ಹಾಡು, ಯೇ ಮೋಹು ಮೋಹು ಕೆ ದಾಗೆ. ಸೊ ಸೂಪರ್ ಆದಂತಹ ಹಾಡು, ತುಂಬಾನೇ ಚೆನ್ನಾಗಿರುವಂತಹ ಹಾಡು, ಎಲ್ಲರ ಫೇವ್ರೇಟ್ ಕೂಡ ಆಗಿರ್ಬೋದು. ಬನ್ನಿ ಯಾವ ರೀತಿ ಅಖಿಲ ಅವರು ಹಾಡ್ತಾರೆ ನೋಡ್ಕೊಂಡು ಬರೋಣ. जो बादलों में से गुजरे, ये मोह मोह के धागे तेरी उंगलियों से जा उलझे, कोई टोह टोह ना लागे, किस तरह गिर आए सुलझे.
कि तेरी झूठी बातें मैं सारी मान लूं, कि तेरी झूठी बातें मैं सारी मान लूं, आँखों से तेरे सच सभी सब कुछ अभी जान लूं, कि तेरी झूठी बातें मैं सारी मान लूं। तेज है धारा बहते से हम आवारा, आधम के सांसें लिया, ये मोह मोह के धागे तेरी उंगलियों से जा उलझे, कोई टोह टोह ना लागे, किस तरह गिर आए सुलझे। ಅಖಿಲ ನಮಸ್ತೆ ಸರ್. ನಮಸ್ತೆ. ಸೊ ತುಂಬ ಎಂಜಾಯ್ ಮಾಡಿ ಹಾಡ್ದಂಗಿತ್ತು. ಹೌದು ಸರ್. ಸೊ ಯು ಸ್ಯಾಂಗ್ ವೆಲ್, ಅಂದರೆ sir. ಕಾನ್ಫಿಡೆನ್ಸ್ ಲೆವೆಲ್ ಇತ್ತು, ಬಟ್ ಇನ್ನು ಸ್ವಲ್ಪ ಬೇಕು. ಥ್ರೋ ಏನು ಇದೆಯಾ ಅದು ಹಾಡುವಾಗ ಒಂದು ಇಮೋಷನ್ಸ್, ಓವರ್ ಆಲ್ ಇಟ್ ವಾಸ್ ಅ ಗುಡ್ ಥಿಂಗ್. ಸೊ ಗುಡ್, ಒಳ್ಳೆ ವಿಷಯ ಏನಂದರೆ ಯು ಸ್ಟಾರ್ಟೆಡ್ ಎಂಜಾಯಿಂಗ್ ಯುವರ್ ಸಿಂಗಿಂಗ್. ಸೊ ದಿಸ್ ಈಸ್ ವಾಟ್ ವಿ ವಾಂಟ್ ಫ್ರಮ್ ಆಲ್ ದ ಕಾಂಟೆಸ್ಟೆಂಟ್ಸ್. ಎಲ್ಲರೂ ನೀವು ಹಾಡೋ ಹಾಡನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಹಾಡಿ. ಸೊ ಇಟ್ ವಿಲ್ ಬಿ ಬ್ಯೂಟಿಫುಲ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ವಾಯ್ಸ್ ಟೆಕ್ಸ್ಚರ್ ಚೆನ್ನಾಗಿದೆ, ಥ್ಯಾಂಕ್ ಯು ಸರ್. ಬಿಗ್ ಪ್ಲಸ್. ಯು ಟು ವರ್ಕ್ ಆನ್ ಮಾಡ್ಯುಲೇಷನ್, ವೋಕಲ್ ಮಾಡ್ಯುಲೇಷನ್ ಅಂತ ಇದೆ. ಸಣ್ಣ ಸಣ್ಣ ವಿಷಯಗಳು ಅಂದರೆ ಹಾಡುವಾಗ ವಾಯ್ಸ್ ಸಿಂಪಲ್ ವರ್ಡಲ್ಲಿ ಪ್ರೆಷರ್ ಎಷ್ಟು ಕೊಡಬೇಕು ಅಂತ, ಅಥವಾ ವಿಬ್ರೇಟೋಸು ಸಣ್ಣ ಸಣ್ಣದು ಸ್ವಲ್ಪ ವರ್ಕ್ ಮಾಡಬೇಕಂದ್ರೆ ತುಂಬ ಈಗಿನ ಟೈಮ್ ಇದಕ್ಕೆ ವಾಯ್ಸ್ ಚೆನ್ನಾಗಿದೆ, ಬಟ್ ಆ ಟೆಕ್ಸ್ಚರನ್ನು ಯೂಸ್ ಮಾಡೋದು, ವಾಯ್ಸ್ ಯೂಸ್ ಮಾಡೋದು ಅಂತಿದೆ. ಆಮೇಲೆ ನೀನು ಸಿಲೆಕ್ಟ್ ಮಾಡಿದ್ದು ಯಾರು ಮ್ಯೂಸಿಕ್ ಡೈರೆಕ್ಟರ್ದು? ಅವ್ರು ಕಂಪೋಸ್ ಮಾಡಿದ ಹಾಡು ಆಡ್ತೀಯ ಕಾಂಪಿಟಿಷನಿಗೆ, ಯಾರು ಕಂಪೋಸ್ ಮಾಡಿದ್ದು, ಯಾರ್ದು ಕೆಲಸ ಅದು ಅಂತ ಗೊತ್ತಿಲ್ಲಲ್ಲ. ಅನು ಮಲ್ಲಿಕ್ ಇದನ್ನು ಕಂಪೋಸ್ ಮಾಡಿದ್ದು. ಡೌಟ್ ಇದೆಯಾ? ಇಲ್ಲ ಸರ್. ಓಕೆ. ಚರಣ ಈಸ್ ವೆರಿ ಕಾಂಪ್ಲಿಕೇಟೆಡ್. ಇದರಲ್ಲಿ ರಾಗ ಹೌದು ಶಿಫ್ಟ್ ಆಗ್ತಾ ಇರುತ್ತೆ. ಅದನ್ನು ನಿನ್ನ ಪ್ರೆಸೆಂಟೇಷನ್ ಸ್ವಲ್ಪ ಅಲ್ಲ ಮಿಸ್ಟೇಕ್ಸ್ ಇತ್ತು. ಹೌದು ಸರ್, ಸ್ವಲ್ಪ ಮಿಸ್ಟೇಕ್ ಆಯ್ತು. ಯಾಕಂದರೆ ಅದು ಆ ಸ್ವರ ಸ್ಥಾನದಲ್ಲಿ ಸ್ವರ ಕೂತ್ರೇ ಅದು ಚೆನ್ನಾಗಿ ಕೇಳೋದು. ಪಲ್ಲವೀಚ್ ತುಂಬ ಚೆನ್ನಾಗಿ ಆಡಿದೆಯಾ, ಬಟ್ ಚರಣ ಬರುವಾಗ 2 ಚರಣಗಳಲ್ಲಿ ಮಿಸ್ಟೇಕ್ಸ್ ಇತ್ತು. ಸೊ ಕೆಪಾಸಿಟಿಗಿಂತ ಜಾಸ್ತಿ ಆದರೆ ಸಾಂಗ್ ಸೆಲೆಕ್ಷನ್ ಬೇರೆ ಮಾಡಬೇಕು ನಿನ್ನ ಈಸಿಗೆ. ಬಟ್ ಈ ಥರ ಹಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಹಾಡಿದ್ರೆ ಪಕ್ಕ ಆಡಬೇಕು. ಓಕೆ ಓಕೆ ಸರ್. ರೈಟ್ ಅಖಿಲ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ ಇವತ್ತಿನ ಮೊದಲ ಸುತ್ತಲ್ಲಿ ಕಂಟೆಸ್ಟೆಂಟ್ಸ್ನವರು ಹಾಡಿ ಅಂತೂ ಆಗಿದೆ. ಸೊ ನಮ್ಮ ಸ್ಕೋರಿಂಗ್ ಏನಿದೆ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಆ್ಯಂಡ್ ಇನ್ನೂ ಕೂಡ ಕಂಟೆಸ್ಟೆಂಟ್ನವರು ಬರಲಿಕ್ಕೆ ಬಾಕಿ ಇದ್ದಾರೆ. ಒಂದು ಹೊಸತಾದಂತಹ ಅಭ್ಯಾಸದ ಜೊತೆಗೆ ಹಳೆ ಹಾಡುಗಳಾಗಿರ್ಬೋದು, ಹೊಸ ಹಾಡುಗಳಾಗಿರ್ಬೋದು, ಅದನ್ನೊಂದು ತೋರ್ಪಡಿಸಲಿಕ್ಕೆ ಎಲ್ಲರೂ ತಯಾರಾಗಿ ರೆಡಿ ಆಗಿದ್ದಾರೆ. ಆದರೆ ಒಂದು ಸಣ್ಣ ಬ್ರೇಕ್ ತಗೊಳ್ಳುವಂಥ ಟೈಮ್ ಬಂದಿದೆ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ವೆರಿ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಿಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಪೂರ್ಣಿಮಾ ಸಿಲ್ಕ್ಸ್, ಪ್ರೈಮ್ ಮಸಾಲಾ, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ಇವತ್ತಿನ ಮೊದಲ ಸುತ್ತಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್ ನಾನು ಕರೆತಾ ಇದ್ದೇನೆ. ನಿಮಗೆ ಆಗಲೇ ಹೇಳ್ತಾ ಇದೆ, ರೌಂಡ್ಸ್ಗಳನ್ನೆಲ್ಲ ಪಾರ್ ಮಾಡಿಕೊಂಡು ಮೊದಲ ಸುತ್ತಿಗೆ ಬರೋದು ಅಂತ ಹೇಳಿದ್ರು ಕೂಡ ಒಂದು ದೊಡ್ಡ ಅಚೀವ್ಮೆಂಟೇ. ಸೊ ಹಾಗಿರುವಾಗ ಈ ಮೊದಲ ಸುತ್ತು ಆದ ನಂತರ ನೆಕ್ಸ್ಟ್ ಮುಂದಿನ ಸುತ್ತುಗಳಿಗೆ ಆಯ್ಕೆ ಆಗುವಾಗ ಇನ್ನೂ ಕಾಂಪಿಟೇಷನ್ ಟಫ್ ಆಗ್ತಾ ಇರುತ್ತೆ. ಎಸ್ ವೀಕ್ಷಕರೇ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಶುಭಂ ಕುಲಾಲ್ ಅವರು. ಶುಭಂ ಅವರು ಹಾಡ್ತಾ ಇರುವಂತಹ ಹಾಡು ಸಾಜನ್ ಸಿನಿಮಾದ ಹಾಡು
ತುಮ್ಸೆ ಮಿಲ್ನೆ ಕಿ ತಮ್ಮನ್ನ ಹೇ ಹೇಳುವಂತಹ ಒಂದು ಬ್ಯೂಟಿಫುಲ್ ಆದಂತಹ ಹಿಂದಿ ಟ್ರ್ಯಾಕ್. ಸೊ ಶುಭಮ್ ಅವರು ಯಾವ ರೀತಿ ಹಾಡ್ತಾರೆ ಅಂತ ನಾವು ಕೂಡ ವೇಟ್ ಮಾಡ್ತಾ ಇದ್ದೇವೆ. ಸೊ ಲೆಟ್ಸ್ ವೆಲ್ಕಮ್ ಶುಭಮ್. तुमसे मिलने की तमन्ना है, प्यार का इरादा है और एक वादा है जानम. तुमसे मिलने की तमन्ना है, प्यार का इरादा है और एक वादा है जानम. जो कभी हम मिले तो जमाना देखेगा अपना प्यार. ओ मेरे ओ मेरे यार, तुमसे मिलने की तमन्ना है, प्यार का इरादा है और एक वादा है जानम. जो कभी हम मिले तो जमाना देखेगा अपना प्यार. ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम. मैं शायर नहीं, दीवाना नहीं, मैं आशिक नहीं, परवाना नहीं. मैं शायर नहीं, दीवाना नहीं, मैं आशिक नहीं, परवाना नहीं. मिली जब से नजर तब से जाने जिगर, मिली जब से नजर तब से जाने जिगर. मैं हो गया दीवाना, मैं हो गया दीवाना, अब जाने क्या होगा जाने जाना. तुमसे मिलने की तमन्ना है, प्यार का इरादा है और एक वादा है जानम. तुमसे मिलने की तमन्ना है, प्यार का इरादा है और एक वादा है जानम. क्या पता फिर कहाँ कब मुलाकात हो, वो हसीना से फिर दिल की बात हो. क्या पता फिर कहाँ कब मुलाकात हो, वो हसीना से फिर दिल की बात हो. उसकी जैसी हंसी मैंने देखी नहीं, उसकी जैसी हंसी मैंने देखी नहीं. रुकेगा क्या जमाना मेरे दिल में है जाना, मुझको उसे अभी अपना बनाना. तुमसे मिलने की तमन्ना है, प्यार का इरादा है और एक वादा है जानम. तुमसे मिलने की तमन्ना है, प्यार का इरादा है और एक वादा है जानम. जो कभी हम मिले तो जमाना देखेगा अपना प्यार. ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम. ಶುಭಮ್ ಸರ್,
ಹೇಗೆ ಅನಿಸ್ತು ನೀವು ಹಾಡಿದ್ದು? ಸರ್ ಅದು ಹೈ ಹೋಗುವಾಗ ಆ 2 ಚರಣನೂ ಮಿಸ್ ಆಯ್ತು ಅದು. ಎಸ್ ಸರ್, ಅದು ರೀಚ್ ಆಗಲಿಲ್ಲ. ಓಕೆ. ಆಮೇಲೆ ಟೂ ಮಚ್ ಆಫ್ ಇನ್ವರ್ಷನ್ಸ್ ನಿಮ್ಮದು ಸ್ವಂತಕ್ಕೆ ತುಂಬ ಯೂಸ್ ಮಾಡಿಕೊಂಡ್ರೆ ಅಲ್ಲಿ ಜೋಕಬಿ ಹಮ್ಮಿಲೆ ಅಪ್ನ ಅದು ಸ್ಟ್ರೈಟ್ ಇದೆ. ಹೌದು, ಪ್ರತಿ ಸಲ ನಿಮ್ಮದು ಇಂಪ್ರೊಸೇಷನ್ ಮಾಡ್ಕೊಂಡ್ರೆ, ಬಟ್ ಇಟ್ಸ್ ಓಕೆ. ಅಟ್ಲೀಸ್ಟ್ ಒನ್ಸ್ ಆದರೂ ಒರಿಜಿನಲ್ ಏನಿದೆ ಅದು ಹಾಡ್ಬೋದಾಗಿತ್ತು. ಓಕೆ ಓಕೆ ಸರ್, ದ್ಯಾಟ್ ವಾಸ್ ಒನ್ ಮಿಸ್ಟೇಕ್. ಆಮೇಲೆ ಸ್ವಲ್ಪ ಯಾಕಂದರೆ ದಿಸ್ ಸಾಂಗ್ SPB ಸರ್ ಅಷ್ಟು ಎನರ್ಜಿಯಲ್ಲಿ ಹಾಡಿದ್ದಾರೆ. ಎಸ್ ಸರ್, ಐ ವಾಸ್ ಮಿಸ್ಸಿಂಗ್ ದಟ್. ಐ ಕುಡಂಟ್ ಫೈಂಡ್ ದಟ್ ಎನರ್ಜಿ, ಆ ಡೆಪ್ತ್, ಎಂಜಾಯ್ಮೆಂಟ್. ನೀವು ಸ್ಟೇಜ್ ಪ್ರೆಸೆನ್ಸ್, ಬಾಡಿ ಲ್ಯಾಂಗ್ವೇಜ್, ಎಂಜಾಯಿಂಗ್ ಆ್ಯಂಡ್ ಯು ಎಂಜಾಯಿಂಗ್ ದ ಸಾಂಗ್ ಆ್ಯಂಡ್ ಪ್ರೆಸೆಂಟೇಷನ್ ವಾಸ್ ಗುಡ್. ಥ್ಯಾಂಕ್ ಯು ಸರ್. ಬಟ್ ಸಮಥಿಂಗ್ ವಾಸ್ ಲ್ಯಾಕಿಂಗ್ ಅನಿಸ್ತು. ದ್ಯಾಟ್ ವಾಟ್ ಸೈಟೆಡ್. ಟೂ ಮಚ್ ಆಫ್ ಇನ್ವರ್ಷನ್ಸ್ ನಿಮ್ಮದು ಸ್ವಂತಕ್ಕೆ ತುಂಬ ಯೂಸ್ ಮಾಡಿದ್ರಿ. ಅದು ಕೆಲವು ಕಡೆ ಓಕೆ ಆಯಿತು, ಮತ್ತು ಚರಣದಲ್ಲಿ ಕಡೆ ತುಂಬ ಕಡೆ ಪಿಚ್ಚಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ವಿ ಶುಡ್ ವರ್ಕ್ ಆನ್ ಆಲ್ ದೋಸ್ ಥಿಂಗ್ಸ್. Yes, sir, ಓಕೆ, sure. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶುಭಮ್ ಸರ್, ಓಕೆ, ಐ ಥಿಂಕ್ ಕೆಲವುದು ಇಟ್ಸ್ ಆಲ್ರೆಡಿ ಬೀನ್ ಟೋಲ್ಡ್. ಒಂದು, ಯಾವತ್ತು ಒರಿಜಿನಲ್ ಹಾಡು ಒರಿಜಿನಲ್ ಥರ ಮೊದಲು ಹಾಡಿ, ಯಾಕೆಂದರೆ ಅದರ್ವೈಸ್ ಇಟ್ಸ್ ಇನ್ಸಲ್ಟ್ ಟು ಕಂಪೋಸರ್ಸ್. ಒರಿಜಿನಲ್ ಥರ ಹಾಡಿ ಆಮೇಲೆ ಇಂಪ್ರೊವೈಸೇಷನ್ ಮಾಡಬೇಕು. ಅದು ಈವನ್ ಸಿಂಗರ್ಸ್ ಅಷ್ಟೇ ಮಾಡೋದು. ಆಮೇಲೆ ನಿಂದು ಇಂಪ್ರೊವೈಸೇಷನ್ ಅಂದರೆ ಫಸ್ಟ್ ಪಲ್ಲವಿಯಿಂದ ಅದೇ ಇಂಪ್ರೊವೈಸೇಷನು, ನೆಕ್ಸ್ಟಿಗೂ ಅದೇ ಇಂಪ್ರೊವೈಸೇಷನ್ಸ್, ಯಾವ್ದು ಚೇಂಜ್ ಆಗಿಲ್ಲ. ಫಸ್ಟಿದ್ದು ಹಾಡುವಾಗ ಇಂಪ್ರೊವೈಸ್ ವರ್ಷನ್ನು, ನೆಕ್ಸ್ಟ್ ಟೈಮ್ ಅದೇ ಕಟ್ ಕಾಪಿ ಪೇಸ್ಟು ಸೇಮ್ ಮಾಡ್ತಾ ಇದೆಯಾ. ಅದು ಇಂಪ್ರೊವೈಸೇಷನ್ಗೆ ವ್ಯಾಲ್ಯೂ ಇರೋದಿಲ್ಲ. ಸ್ಟಾರ್ಟಿಂಗ್ ಒಂಥರ ಹಾಡಿ ಆಮೇಲೆ ಬೇರೆ ಥರ ಹಾಡೋದಕ್ಕೂ ಅರ್ಥ ಇರುತ್ತೆ. ಅದು ಇಲ್ಲದ್ರೆ ನೀನು ಕಲ್ತಿದ್ದು ರಾಂಗ್ ಅಂತ ಅನಿಸುತ್ತೆ, ಅದೊಂದು. ಆಮೇಲೆ ಓಪನ್ನೆಸ್ ಆಫ್ ದ ವಾಯ್ಸ್, ನೀನು ಹಾಡೋದನ್ನು ಸರ್ ಸ್ಟಾರ್ಟಿಂಗಿಂದ ಸುಮ್ಮನೆ ಅಲ್ಲ, ಟ್ರ್ಯಾಕ್ ಬೇಡ, ಹಂಗೆ ಹಾಡ್ಬಿಡು. तुमसे मिलने की तमन्ना है, प्यार का इरादा है और एक वादा है जानम. मिलने की तमन्ना है, प्यार का इरादा है. ಈಗ ಹೇಳುವಾಗ ತಮ್ಮನ್ನ ಆಯ್ತಾ, ಹಾಡು ತಮ್ಮನ್ನ ನಾಗು ವ್ಯತ್ಯಾಸ ಇದೆ. ಓಕೆ, ಸೊ ನಿನಗೆ ಅದು ಕನೆಕ್ಟ್ ಆಗಲ್ಲ, ಯಾವುದೋ ಒಳಗಿಂದ ಹಾಡ್ದಂಗೆ ಆಗುತ್ತೆ. ಸೊ ಓಪನ್ನೆಸ್ ಅಂತ ಇರುತ್ತೆ. ಎಸ್ ಸರ್, ಬಾಯಿ ಬಿಟ್ಟು ಹಾಡಬೇಕು, ಅದು ಬರ್ತಾ ಇಲ್ಲ. ಅದೊಂದು ಮೇಜರ್ ಫಾಲ್ಟ್. ಅದು ನೀನು ಎಷ್ಟು ಚೆನ್ನಾಗಿ ವಾಯ್ಸ್ ಇದ್ದರೂ ಔಟ್ಪುಟ್ ಬರೋಲ್ಲ ಅದಕ್ಕೆ. ಅದೊಂದು, ಅದೇ ಇವ್ರು ಹೇಳೋದು ಕನೆಕ್ಟ್ ಆಗಲ್ಲ ಅಂತ. ಅದು ಆ್ಯಕ್ಚುಲಿ ಮೇಜರ್ ಪ್ರಾಬ್ಲಮ್. ಅದು ಯು ಜಸ್ಟ್ ವರ್ಕ್ ಆನ್ ದ್ಯಾಟ್. ಎಸ್ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಮೊದಲ ಸುತ್ತಲ್ಲಿ ಕಂಟೆಸ್ಟೆಂಟ್ಸ್ನವರು ಹಾಡಿ ಅಂತೂ ಆಗಿದೆ. ಸೊ ನಮ್ಮ ಸ್ಕೋರಿಂಗ್ ಏನಿದೆ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಹಾಗೇನೆ ಎಲ್ಲಾ ಕಂಟೆಸ್ಟೆಂಟ್ಸ್ನವರಿಗೆ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ, ನೆಕ್ಸ್ಟ್ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಔಚಿತ್ಯ ಅವರು. ಸೊ ಔಚಿತ್ಯ ಅವರು ಹಾಡ್ತಾ ಇರುವಂತಹ ಒಂದು ಹಾಡು ಬಾಲಿವುಡ್ ಟ್ರ್ಯಾಕ್, ಹಿಂದಿ ಸಿನಿಮಾದ ಒಂದು ಹಾಡು. ಸೊ ತುಂಬಾನೇ ಚೆನ್ನಾಗಿರುವಂತಹ ಹಾಡು, ಹಳೆ ಹಾಡು ಆಗಿದ್ರು ಕೂಡ ಈಗ ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತಹ ಹಾಡು. ಯಾವ ಹಾಡು, ಯಾವ ರೀತಿ ಹಾಡ್ತಾರೆ? ಸೊ ಲೆಟ್ಸ್ ವೆಲ್ಕಮ್ ಔಚಿತ್ಯ. न बोले मुझसे मोहन क्यों, हाय रूठे रूठे मोहन यूं, कैसे मनाऊं, हाय कैसे मनाऊं. क्यों न बोले मुझसे मोहन क्यों, हाय रूठे रूठे मोहन यूं, कैसे मनाऊं, हाय कैसे मनाऊं. उन बिन कटे न रहना, उन बिन आवे न एक पल चैना, उन बिन जियो तो कैसे मैं जियो.
आहट पे दिल की आहट रखी है, ताकों पे है तोरे साए, उन बिन उन्हें मनाए, उन बिन उन्हें तो उनको रिझाए, उन बिन चले है मोरा ये जिया है। कोमल बड़ी है सासन की डोरी, रूठे से भी टूट जाए, भावन तरह से जी को मनाया, खोजे आज हूँ तोरी राहें, उन बिन उन्हें मैं पाऊँ, उन बिन उन्हें मैं गर्व लगाऊं, उन बिन उन्हें मैं मोरा जी लगे। बहिना बहि मोरे नैना, झरे मोरे नैना, मोहे नैना सुनना ही कहना, बहे मोरे नैना। Uchitya. Yes sir. See, one thing is sure that you have got a ತುಂಬ ಚೆನ್ನಾಗಿದೆ ವಾಯ್ಸ್. Thank you sir. ಓಕೆ, ಬಟ್ ಏನಂದರೆ ಈ ಸಾಂಗಿಗೆ ಬೇಕಾಗಿರುವಂಥ ಒಂದು ಪ್ರಿಪರೇಷನ್ಸ್ ಯು ಹ್ಯಾವ್ ನಾಟ್ ಡನ್. ದಟ್ಸ್ ವೆರಿ ಎವಿಡೆಂಟ್. Thank you sir. ಮೇನ್ಲಿ ಪಲ್ಲವಿಯಲ್ಲೂ ತನು ಬಿನು ನಾನ ಅದೊಂದು ಹಾಡು ನಂತರ ಹಾಡಿ. उन बिन कटे न रहना, उन बिन आवे न एक पल चैना, उन बिन जियो तो कैसे। ಅದೇ ಈ ಜಾಗ ಟ್ರ್ಯಾಕಲ್ಲಿ ಹಾಡುವಾಗ 2 ಸಲನೂ ಕರೆಕ್ಟ್ ಬಂದಿಲ್ಲ. ಆಮೇಲೆ ಇದು ಈ ಸಾಂಗಲ್ಲಿ ಮೇನ್ ಬ್ಯೂಟಿ ಏನಂದರೆ ದಟ್ ಈಸ್ ದ ಮೇನ್ ಹುಕ್ ಆಫ್ ದ ಸಾಂಗ್ ಆ್ಯಂಡ್ ಯು ಮಿಸ್ಡ್ ಸಿಂಗಿಂಗ್ ಇಟ್. Yeah, it is already in karaoke, so I ಇಲ್ಲ 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 ಅದು ಮತ್ತು ಕರೋಕೆ ಇದ್ರೆ ನೀವು ಯಾಕಿರ್ಬೇಕು ಹೇಳಿ. ಓಕೆ, ಆಮೇಲೆ ಒಂದು 1.5 ನಿಮಿಷ ಯು ಜಸ್ಟ್ ಸ್ಟ್ಯಾಂಡಿಂಗ್ ಆನ್ ದ ಇದು, ಯಾಕಂದರೆ ಇಟ್ ಆಲ್ ಎಫೆಕ್ಟ್ಸ್ ಮ್ಯಾಟರ್ಸ್. ಓಕೆ, ಮೇನ್ ಹುಕ್ಕನ್ನು ಬಿಟ್ಟು ಹಾಡೋದು, ಐ ಫೀಲ್ ದ್ಯಾಟ್ ಯುವರ್ ಪ್ರಿಪರೇಷನ್ ವಾಸ್ ನಾಟ್ ಇನಫ್ ಫಾರ್ ದ ಸಾಂಗ್. ಸೊ ಎನಿವೇಸ್, ಗುಡ್ ಲಕ್. ಓಕೆ, Thank you, sir. ಕಾನ್ಸಂಟ್ರೇಟ್ ಆನ್ ಆಲ್ ದಿ ಸ್ಮಾಲೆಸ್ಟ್ ಥಿಂಗ್ಸ್. ಯಾ, sure sir. ವೀಕ್ಷಕರೇ, ನಮ್ಮ ಇವತ್ತಿನ ಮೊದಲ ಸುತ್ತಲ್ಲಿ ಕಂಟೆಸ್ಟೆಂಟ್ಸ್ನವರು ಹಾಡಿ ಅಂತೂ ಆಗಿದೆ. ಸೊ ನಮ್ಮ ಸ್ಕೋರಿಂಗ್ ಏನಿದೆ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಓಕೆ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟ್, ಮೊದಲ ಸುತ್ತಿನ ಇವತ್ತಿನ ಕೊನೆಯ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ, ಇವರು ಬೇಸಿಕಲಿ ಕೇರಳದಿಂದ. ಸೊ ಕೇರಳದಿಂದ ತಮ್ಮ ಹಾಡಿನ ಪ್ರತಿಭೆಯನ್ನು ಇಟ್ಕೊಂಡು ಆಲ್ರೆಡಿ ಆಡಿಷನ್ಸ್, ಮೆಗಾ ಆಡಿಷನ್ಸ್ ಎಲ್ಲ ಪಾಸ್ ಮಾಡಿಕೊಂಡು ಇವತ್ತು ಫಸ್ಟ್ ರೌಂಡಲ್ಲಿ ಹಾಡ್ತಾ ಇದ್ದಾರೆ. ಸೊ ಯಾರು ಅಂತ ಹೇಳಿದ್ರೆ ಸಾತ್ವಿಕ್ ಅವರು. ಸೊ ಸಾತ್ವಿಕ್ ಅವರು ಹಾಡ್ತಾ ಇರುವಂತಹ ಒಂದು ಹಾಡು ಇದು ಕೂಡ ಹಿಂದಿ ಟ್ರ್ಯಾಕ್. ಸೊ ಹಿಂದಿ ಸಿನಿಮಾದ ಒಂದು ಹಾಡನ್ನು ಹಾಡ್ಲಿಕ್ಕಿದ್ದಾರೆ. ಸೊ ನೋಡುವ ಸಾತ್ವಿಕ್ ಅವರು ಯಾವ ರೀತಿ ಹಾಡ್ತಾರೆ ಅಂತ. ಲೆಟ್ಸ್ ವೆಲ್ಕಮ್ ಸಾತ್ವಿಕ್ ಆನ್ ಸ್ಟೇಜ್. Oh ho ho, ah ha ha.
की घटा छाई, ये देख के दिल झूमा, ले प्यार ने अंगड़ाई, दीवाना हुआ बादल। ऐसे तो मेरी तकदीर न थी, तुम सा जो कोई महबूब मिले। दिल आज खुशी से पागल है, दिल आज खुशी से पागल है। ऐ जाने वफा तुम खूब मिले, ऐ जाने वफा तुम खूब मिले। दिल क्यों न बने पागल, क्या तुमने अदा पाई, ये देख के दिल झूमा, ले प्यार ने अंगड़ाई, दीवाना हुआ बादल। जब तुमसे नजर टकराई सनम, जज्बात का एक तूफान उठा, तिनके की तरह मैं बह निकली, तिनके की तरह मैं बह निकली। सैलाब मेरे रोके न रुका, सैलाब मेरे रोके न रुका। क्यों तुमने लड़ी हलचल, क्या तुमने अदा पाई, ये देख के दिल झूमा, ले प्यार ने अंगड़ाई, दीवाना हुआ बादल। ಸಾತ್ವಿಕ್, ಎಸ್ ಸರ್. ನೈಸ್ ಸಿಂಗಿಂಗ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಬಟ್ ಏನಂದರೆ ದಿಸ್ ಇಸ್ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಆಫ್ ಐ ಮೀನ್ ಆಲ್ ಟೈಮ್ ಫೇವ್ರೆಟ್ ಆಫ್ ಮೊಹಮ್ಮದ್ ರಫಿ ಸರ್ ಅಲ್ವಾ? ಎಸ್ ಸರ್. ನನಗೆ ಏನಿಸ್ತಂದರೆ ಏ ದೇಖಕ್ಕೆ ದಿಲ್ ಝೂಮಾ ಅದು ಎಲ್ಲೆಲ್ಲಿ ಬರುತ್ತಲ್ಲ ಅದೊಂದು ಗ್ಲೈಡಿಂಗ್ ಇದೆ. ಏ ದೇಖಕ್ಕೆ ದಿಲ್ ಝೂಮಾ ಅಲ್ಲೊಂದು ಗ್ಲೈಡಿಂಗ್ ಇದೆ, ಅದು ಇಟ್ ವಾಸ್ ಮಿಸ್ಸಿಂಗ್ ಎವ್ರಿ ಟೈಮ್. ಜಸ್ಟ್ ಚೆಕ್ ಇನ್ ಒರಿಜಿನಲ್, ಅದೊಂಥರ ಏನೋ ಒಂಥರ ಗ್ಲೈಡ್ ಇದೆ. ವೆರಿ ನೈಸ್ ಇಟ್ ಈಸ್. ಅದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್, ಬಟ್ ಇಟ್ ವಾಸ್ ನಾಟ್ ರಾಂಗ್. ನೀವು ತಪ್ಪಾಡಿಲ್ಲ, ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಫಾರ್ ದ್ಯಾಟ್. ಓಕೆ. ಮತ್ತು ಇನ್ನೂ ಸ್ವಲ್ಪ ರೊಮ್ಯಾಂಟಿಕ್ ಮತ್ತೊಂಚೂರು ಟೀಸಿಂಗ್ ಇರ್ಬೋದಾಗಿತ್ತು ಆ ಸಾಂಗಲ್ಲಿ ಇದೆ. ಅವ್ರದ್ದು ಕೊಟ್ಟಿದ್ದಾರೆ, ರಫಿ ಸರ್ ಕೊಟ್ಟಿದ್ದಾರೆ. ದಟ್ ವಾಸ್ ಮಿಸ್ಟಿಂಗ್. ಮತ್ತು ಕೆಲವು ಸಣ್ಣ ಸಣ್ಣ ಪ್ರೊನೌನ್ಸಿಯೇಷನ್, ಕೂಬ್, ಅದು ಖೂಬ್, ಪರ್ಟಿಕ್ಯುಲರ್ ವೆನ್ ಯು ಆರ್ ಸಿಂಗಿಂಗ್ ಹಿಂದಿ ಸಾಂಗ್, ಆ್ಯಕ್ಸೆಂಟ್, ಆ ಪ್ರೊನೌನ್ಸಿಯೇಷನ್ ಲಿಟಲ್ ಟೇಕ್ ಕೇರ್ ಆಫ್ ಇಟ್. ರೆಸ್ಟ್ ಆಫ್ ಆಲ್ ಫೈನ್, ಚೆನ್ನಾಗಿತ್ತು. ಓವರ್ ಆಲ್ ಇಟ್ ಇಸ್ ಸೌಂಡಿಂಗ್ ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. Satvik, yeah. Yes sir. Were you nervous a little? No. No sir. Because the first half of the song you were a little shaky, and rendering everything was nice, like pitching very neat. Only thing, expression can be much better. A romantic expression, actually, Mohammad Rafi sir, he was the best in Romantic. Romantic songs. The presentation, he had a style which was very you'll fall in love with the voice. It's more of that. Yes sir. So a little bit of expression was missing. Otherwise, like pitching, tempo, everything was fine. Okay. All the best. Thank you sir. ವೀಕ್ಷಕರೇ, ಸಾತ್ವಿಕ್ ಅವರು ಕಾಶ್ಮೀರ್ ಕಿ ಕಲಿ ಸಿನಿಮಾದ ಒಂದು ಹಾಡನ್ನು ಅದ್ಭುತವಾಗಿ ಹಾಡಿದ್ರು. ಸೊ ಎನಿ ಹೌ, ಇವತ್ತಿನ ನಮ್ಮ ಸಂಚಿಕೆಯ 5 ಜನ ಹಾಡುಗಾರರು ಕೂಡ ತಮ್ಮ ಹಾಡಿನ
ಒಂದು ವೈಖರಿಯನ್ನು ತೋರಿಸಿದ್ದಾರೆ ನಮ್ಮ ವೇದಿಕೆಯಲ್ಲಿ. ನೌ ಇಟ್ಸ್ ಎಲಿಮಿನೇಷನ್ ರೌಂಡ್ ಬೇರೆ ಇದೆ. ಸೊ ಹಾಗಿರುವಾಗ ಯಾರು ಈ 5 ಜನರಲ್ಲಿ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ? ಓವರ್ ಟು ಜಡ್ಜಸ್. ಸೆಕೆಂಡ್ ರೌಂಡ್ ಇದು ಫಸ್ಟ್ ಬ್ಯಾಚ್. ಸೊ ಆಲ್ ಸಿಲೆಕ್ಟೆಡ್ ಸಿಂಗರ್ಸ್. ಸೊ ಎಲ್ಲರೂ ಚೆನ್ನಾಗಿ ಆಡ್ತೀರಾ. ನಮಗೂ ಪ್ರಾಬ್ಲಮ್ ಇದೆ. ವಿ ಹ್ಯಾವ್ ಟು ಫಿಲ್ಟರ್ ಇಟ್ ಅಗೇನ್. ಸೊ ಇಬ್ಬರನ್ನು ಮಾತ್ರ ಸೇಫ್ ಝೋನ್ಗೆ ಹಾಕಿ, ಉಳಿದವರು 3 ಜನ ಡೇಂಜರ್ ಝೋನಲ್ಲಿ ಇರ್ತೀರ. ಅದರಲ್ಲಿ ಅಫ್ಕೋರ್ಸ್ ವಿ ಆರ್ ಸೆಲೆಕ್ಟಿಂಗ್ 6 ಆಫ್ ದೆಮ್. ಈ ರೌಂಡಲ್ಲಿ ಸಾತ್ವಿಕ್ is in the safe zone, which you can be on one side. Akhila safe zone ಅಲ್ಲಿ ಇದೆಯಾ? ಅಫ್ಕೋರ್ಸ್ ಉಳಿದವ್ರು ಚೆನ್ನಾಗಿ ಆಡಿದ್ದಾರೆ. ಸಂತೋಷ್, ಶುಭಮ್ ಇಬ್ರು ಚೆನ್ನಾಗಿ ಆಡಿದ್ದೀರಾ. ಬಟ್ ವಿ ಹ್ಯಾವ್ ಟು ವೇಟ್ ಅಕಾರ್ಡಿಂಗ್ ಟು ದ ರೂಲ್ಸ್. ನೆಕ್ಸ್ಟ್ ಏನಾಗುತ್ತೆ ನೋಡಬೇಕು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇಬ್ಬರಂತೂ ಸೆಲೆಕ್ಟ್ ಆಗಿ ಆಯಿತು. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಸೊ ಅವರಿಗೆಲ್ಲರಿಗೂ ಕೂಡ ಮುಂದಿನ ಸುತ್ತಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅವರು ರಿಜೆಕ್ಟ್ ಅಂತೂ ಅಲ್ಲ, ಅವರು ಡೇಂಜರ್ ಝೋನಲ್ಲಿ ಇರ್ತಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸುತ್ತು ಕೊನೆ ಆದ ನಂತರ, ಈ ಒಂದು ರೌಂಡ್ ಎಂಡ್ ಆದ ನಂತರ ಡೇಂಜರ್ ಝೋನಲ್ಲಿ ಇದ್ದವರು ಕೂಡ ಮತ್ತೆ ಇನ್ನಾಗ್ಲಿಕ್ಕೂ ಚಾನ್ಸಸ್ ಇರುತ್ತೆ. ಸೊ ಅವರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುವಂತಹ ಟೈಮ್ ಬಂದಿದೆ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಹಾಡುಗಾರರ ಜೊತೆ ನಮ್ಮ ಸೂಪರ್ ಸಿಂಗರ್ ಸೀಸನ್ 2 ನ ಜರ್ನಿಯಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್ ಅಂಡ್ ಬೈ. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Akshaya Kitchen Equipments, Citadel Developers.